ವೀಕ್ಷಕರೇ, ನಾವು ಇವತ್ತು ರಕ್ಷಿತಾ ಅವರ ಪಕ್ಕದ ಮನೆಗೆ ಬಂದಿದ್ದೀವಿ. ಪಕ್ಕದ ಮನೆಯಲ್ಲಿ ತುಂಬಾ ಆತ್ಮೀಯರು ಇವರು. ಇವರ ಜೊತೆ ಒಂದಷ್ಟು ವ್ಲಾಗ್ಸ್ ಗಳನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು. ಅವ್ರ ಹತ್ರನೇ ಕೇಳುವ ರಕ್ಷಿತಾ ಅವ್ರ ಬಗ್ಗೆ. ಪಾಪ ರಕ್ಷಿತನ ಫೇವ್ರೆಟ್ ನಾಯಿಗೆ ಹುಷಾರಿಜ್ಜಿ ಕಣ್ಣಿಗೆ ದಾದನ ಆತಂಡು ತುಲೆ. ಫ್ರೆಂಡ್ಸ್ ಎಂಕಲ್ನ ಇಲ್ಲಗ ಯೂಟ್ಯೂಬರ್ಸ್ನ ಕುಲು ಬೈದೇರು. ಸೊ ನಮ್ಮ ರಕ್ಷಿತನ ಇಲ್ಲಗ ಪೋವಂತುಲ್ಲ ಅಕಲ್ನ ಹೊಲ್ತೊಂದು ಪೋವಂತುಲ್ಲ. ಸೊ ಬಲೆ ಪೋಯಿ ಶೆಲ್ಲಿ 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 ಪಾಪ ರಕ್ಷಿತನ ಫೇವ್ರೆಟ್ ನಾಯಿಗೆ ಹುಷಾರಿಜ್ಜಿ ಕಣ್ಣಿಗೆ ದಾದನ ಆತಂಡು ತುಲೆ. ಶೆಲ್ಲಿ ಗುರ್ತಾಯ್ಜರಿಗ್ ಒಂದು ರಕ್ಷಿತನ ಮಾಮ ತುಲೆ ಇಂಟರ್ವ್ಯೂಗೆ ಪೂರ ರೆಡಿ ಮಲ್ತೊಂದುಲ್ಲೇರು. ಏ ದಾದ ಮಲ್ತೊಂದುಲ್ಲಯ ಫ್ರೆಂಡ್ ಅವಂತುಲ್ಲನ ಆಯ್ತಾ ಪುದಾರ್ದಾದೆ ಇಂಕು ನೆಟ್ಟ ಪರಿಚಯ ಇಜ್ಜಿ ಆತು ಒಂದು ಐಕ ಒಂದು ಹೊಸ ನಾಯಿ ದಾದ ಪುದಾರ್ ಓರಿಯೋ. ರಕ್ಷಿತನ ಅಜ್ಜಿ ಮನೆಗೆ ಇಂಟರ್ವ್ಯೂ ಮಲ್ಪರೆಗೆ ಬರ್ತೇರು ಯೂಟ್ಯೂಬ್ ಚಾನಲ್ದಕುಲು. ಸೊ ರಕ್ಷಿತನ ಮಾಮಡ ಪಾತೆರೊಂತುಲ್ಲೇರು. ಸೊ ಬಲೆ ದಾದ ಪನೊಂತುಲ್ಲೇರು ತೂಕ. ಇಲ್ಲಾದರೂ ಬೆಳೆದೆಲ್ಲ ಬಾಂಬೆಯಲ್ಲಿ ಹುಟ್ಟಿಗೆ ಅಂದರೆ ಹೆರಿಗೇಟಾಗಿ ಇಲ್ಲಿ ಬಂದಿದ್ರು ತಾಯಿ. ಅವು ಇಲ್ಲಿ ಹುಟ್ಟಿ ಆಮೇಲೆ ಅಂದ್ರೆ ನಿಮ್ಮ ರಕ್ಷಿತಾ ಅವ್ರ ತಾಯಿ ನಿಮ್ದು ತಂಗಿ ಅಕ್ಕ ಸೊ ಇತ್ತೆ ಮಾಮನ ಇಂಟರ್ವ್ಯೂ ಆಂಡ್ ಪಾತಿರ್ಲೆ. ಸೊ ಇತ್ತೆ ಆಲ್ನ ರಕ್ಷಿತನ ಮಾಮು ಪ್ರಕಾಶ್ ಶೆಟ್ರು ಆರ್ನ ಇಂಟರ್ವ್ಯೂ ಆಂಡ್. ಸೊ ಇದು ನೆಕ್ಸ್ಟ್ ಆರ್ ಇಡೆಗೆ ಬರ್ಪೆ ಬಂಡೇರು ಆರ್ ಆ್ಯಕ್ಚುಲಿ ಕರ್ನಾಟಕ ವೈಬ್ಸ್ ಪಂದಾರ್ನ ಚಾನಲ್ ಆರ್ ಆ್ಯಕ್ಚುಲಿ ಎಂಕ್ ಮೆಸೇಜ್ ಪಾಡ್ದಿತ್ತೇರು ನಮ್ಮ ಆ್ಯಕ್ಚುಲಿ ಗೊಂಬೆದ ಪುರ ನಮ್ಮ ಗೊಂಬೆ ಪುರ ಪಾಡ್ದು ರಕ್ಷಿತಾಗ ಸಪೋರ್ಟ್ ಮಲ್ಪುನ ತೂದು ಆರ್ ಮೆಸೇಜ್ ಮಲ್ದಿತ್ತೇರ ಎಂಕಲೆಗೆ ಒಂಜಿ ಇಂಟರ್ವ್ಯೂ ಒಂದು ಮಲ್ಪೋಲಿ ಪಂದು ಅಂಚಾದ ಸರಿ ಪಂದೆ ಅಂಚೆ ಇನ್ನೀತೆ ಬೈದೇರು. ಆ್ಯಕ್ಚುಲಿ ನೆಕ್ಸ್ಟ್ ಇಡೇ ಬರ್ರೆಗ ತುಕ ದಾದಪುರ ಕ್ವಶನ್ ಕೇನು ಬೇರೆ ನಮ್ಮ ದಾದಪುರ ಕ್ವಶನ್ ಕೇನು ಕರಂತ ನಮ್ಮಲ್ಲ ಇಂಟರ್ವ್ಯೂ ಮಲ್ಪುಗ ವಿನಿಶು ತೊದಲ್ವೇನಾ ಅಂತ ಈಗ ತೊದಲ್ವೇನಾ ಬಲ್ಲ ಅಕ್ಕುಲ್ ಬರ್ತಾರೆ ಯಾರು ಪೋಲೆ ಪಾತಿರ್ಲೆ ಈ ಪಾತ್ರ ಏನಾಯ್ತು ಏನು ಎರಡು ಇಂಟರ್ವ್ಯೂ ಏನೇ ಪಾತಿರ್ನ. ವೀಕ್ಷಕರೇ, ನಾವು ಇವತ್ತು ರಕ್ಷಿತಾ ಅವರ ಪಕ್ಕದ ಮನೆಗೆ ಬಂದಿದ್ದೀವಿ. ಪಕ್ಕದ ಮನೆಯಲ್ಲಿ ತುಂಬಾ ಆತ್ಮೀಯರು ಇವರು. ಇವರ ಜೊತೆ ಒಂದಷ್ಟು ವ್ಲಾಗ್ಸ್ ಗಳನ್ನ ಮಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು. ಅವ್ರ ಹತ್ರನೇ ಕೇಳುವ ರಕ್ಷಿತಾ ಅವ್ರ ಬಗ್ಗೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ವೈಷ್ಣವಿ. ವೈಷ್ಣವಿ ಸರ್, ನಿಮ್ಮ ಹೆಸರು? ವಿಶ್ವಜಿತ್. ವೈಷ್ಣವಿ ಮತ್ತೆ ವಿಶ್ವಜಿತ್ ಇದ್ದಾರೆ. ರಕ್ಷಿತಾ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳ್ಬೇಕಂತ ಬಂದಿದ್ದೀವಿ. ಈಗ ರಕ್ಷಿತಾ ಅವ್ರು ನಿಮ್ ಜೊತೆ ಒಂದಷ್ಟು ವ್ಲಾಗ್ಸ್ ಗಳನ್ನ ಮಾಡಿದ್ದಾರೆ. ಅದಲ್ಲದೆ ನಿಮ್ ಪಕ್ಕದ ಮನೆಯವರು ಕೂಡ. ಈಗ ರಕ್ಷಿತಾ ಅವ್ರು ಬಿಗ್ ಬಾಸ್ ಅಲ್ಲಿ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತಾರೆ ರಕ್ಷಿತಾ ಅವ್ರ ಬಗ್ಗೆ? ತುಂಬಾ ಖುಷಿ ಆಗ್ತಾ ಇದೆ, ತುಂಬಾ ಪ್ರೌಡ್ ಫೀಲ್ ಇದೆ. ನಮ್ಮ ತುಳುನಾಡಿಂದ ಒಬ್ರು ಸೆಲೆಕ್ಟ್ ಆಗಿ ಅಲ್ಲಿ ಕಂಟೆಸ್ಟೆಂಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಮತ್ತು ನಮ್ಮ ಜೊತೆ ವ್ಲಾಗ್ಸ್ ಕೂಡ ಮಾಡಿದ್ದಾರೆ ಸಾಕಷ್ಟು. ಮತ್ತು ನಾವು ಮೊದಲು ಬೇರೆ ಬೇರೆ
ಪ್ಲೇಸಸ್ಸಿಗೆ ಹೋಗಿ ಕೂಡ ವ್ಲಾಗ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ. ಅಂದರೆ ಒಂದು ಹೆಸರು ಹೇಳ್ಬೇಕಾ ಯಾವ್ದು, ಲಾಂಗ್ ಒಟ್ಟಿಗೆ ಹೋಗಿ ವ್ಲಾಗ್ಸ್ ಎಲ್ಲ ಮಾಡ್ತಾ ಇದ್ವಿ ಒಟ್ಟಿಗೆನೆ. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ರಕ್ಷಿತಾ ಇಲ್ಲಿ ಮುಂಬೈಯಿಂದ ಇಲ್ಲಿ ಮನೆಗೆ ಬಂದ್ರೆ ನಿಮ್ಮ ಮನೆಗೆಲ್ಲ ಬರ್ತಾ ಇದ್ರಲ್ಲ? ಇಲ್ಲಿ ಬರ್ತಾ ಇದ್ರು. ಇಲ್ಲಿ ನಾವು ಮುಂದ್ಗಡೆ ಎಲ್ಲ ತುಂಬಾ ಆಟ ಆಡ್ತಿದ್ವಿ, ಕ್ರಿಕೆಟ್ ಎಲ್ಲ ತುಂಬಾ ಎಲ್ಲ. ಮತ್ತೆ ವಿಡಿಯೋಸ್ ಎಲ್ಲ ಹೆಚ್ಚಾಗಿ ಇಲ್ಲಿ ಮಾಡ್ತಿದ್ರು ಮನೆಯಲ್ಲಿ ಎಲ್ಲ. ಕೆಲವು ಪ್ರಮೋಷನ್ ಅದ್ದು ವಿಡಿಯೋಸ್ ಎಲ್ಲ ಹೆಚ್ಚಾಗಿ ಅವ್ರು ಇಲ್ಲಿಯೇ ಮಾಡ್ತಿದ್ರು. ಸೊ ಇಲ್ಲಿ ಬರ್ತಿದ್ರು ದಿವಸ ಒಂದು ಸಂಜೆ ಆದ್ರೂ ಟೈಮ್ ಪಾಸಿಗೆ ಆ ಥರ ಬರ್ತಿದ್ರು. ಇನ್ನು ರಕ್ಷಿತ್ ಅವರು ವ್ಲಾಗ್ಸ್ ಗಳನ್ನು ಮಾಡಿ ತುಂಬಾ ಫೇಮಸ್ ಆಗಿದ್ರು. ಆದ್ರೂ ಬಿಗ್ ಬಾಸ್ ಹೋಗ್ತಾರ ನೀವು ಅನ್ಕೊಂಡಿದ್ರ? ಬಿಗ್ ಬಾಸ್ ಆಕ್ಚುಲಿ ಇದು ನಂಗೆ ಒಂದು ತರ ಖುಷಿ, ಯಾಕೆಂದ್ರೆ ಅವರೀಗ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಒಂದು ವರ್ಷದ ಹಿಂದೆ ಏನು ನಾವು ಸುಮ್ಮನೆ ಹೀಗೆ ಒಂದು ಇಲ್ಲಿ ಮನೆಯಲ್ಲಿ ಕೂತಾಗ ಜಸ್ಟ್ ಡಿಸ್ಕಸ್ ಮಾಡಿದ್ವಿ, ಅವರಿಗೆ ಒಂದು ಬಿಗ್ ಬಾಸ್ ಆಫರ್ ಬಂದ್ರೆ ಹೇಗೆ ಅಂತ. ಅಂದ್ರೆ ಅವ್ರ ಜೊತೆನೇ ಅಥವಾ ನೀವು ಇಲ್ಲ, ಅವ್ರ ಜೊತೆಗೆ ಡಿಸ್ಕಸ್ ಮಾಡಿದ್ರೆ. ಅಂದ್ರೆ ನಾವು ಕನ್ನಡದ್ದು ಅಷ್ಟು ಅಂದ್ರೆ ಅವರು ತುಳುವಲ್ಲಿ ತುಂಬಾ ಫೇಮಸ್ ಅಲ್ವಾ, ಸೊ ಕನ್ನಡದ್ದು ಅಷ್ಟು ಗೊತ್ತಿಲ್ಲ. ನಾನು ಏನು ಹಿಂದಿ ಬಿಗ್ ಬಾಸ್ ಆ ತರ ಅವ್ರ ಹತ್ರ ಹೇಳಿದ್ದೆ. ಅದಕ್ಕೆ ಅವರು ಬಿಗ್ ಬಾಸ್ ಬಾ ನಾನು ಹಾಗೆಲ್ಲ ಹೋಗೋದಿಲ್ಲ ಹಾಗೆಲ್ಲ ಹೇಳ್ತಿದ್ರು ಆ ಟೈಮಲ್ಲಿ. ಬಟ್ ಈಗ ಅಲ್ಲಿದ್ದಾರೆ, ಒಳ್ಳೆ ಆಕ್ಟರ್ ಇದ್ದಾರೆ, ಖುಷಿ ಆಗ್ತದೆ. ಮೊನ್ನೆ ರೀಸೆಂಟ್ ಆಗಿ ಸ್ವಲ್ಪ ಹಾರ್ಶ್ ಆಗಿ ಮಾತಾಡ್ತಿದ್ರು. ಅದು ಎಂತ ಅಂದ್ರೆ ಅಲ್ಲಿ ಅವರ ಮನಸ್ಥಿತಿ ಹೇಗೆ ಉಂಟು ನೋಡಿ. ಈಗ ಹೊರಗಡೆ ಆದ್ರೆ ಎಲ್ಲರ ಜೊತೆ ಮಿಂಗಲ್ ಆಗಿ ಎಲ್ಲರೊಟ್ಟಿಗೆ ಕೂಡ ಅಂದ್ರೆ ಪ್ಯಾರೆಂಟ್ಸ್ ಎಲ್ಲರೂ ಕೂಡ ಇರ್ತಾರೆ, ಹೌದಾ, ತಂಗಿ ಎಲ್ಲರೂ ಕೂಡ ಇದ್ದಾರೆ. ಬಟ್ ಅಲ್ಲಿ ಒಳಗಡೆ ಅವರು ಇಂಡಿಪೆಂಡೆಂಟ್ ಆಗಿ ಆಟ ಆಡ್ತಾ ಇದ್ದಾರೆ, ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಮನಸ್ಥಿತಿ ಅದೇ ತರ ಇರ್ಬೋದು. ಮತ್ತೆ ಈಗ ಲಾಕ್ಸ್ ಮಾಡ್ಬೇಕು, ನೀವು ಒಟ್ಟಿಗೆ ಲಾಕ್ಸ್ ಮಾಡ್ತಿದ್ರೆ ಅವರು ಬೇರೆ ಸಪರೇಟ್ ಕೂಡ ಲಾಕ್ಸ್ ಗಳನ್ನು ಮಾಡ್ತಾ ಇದ್ರು. ಅವಾಗ ಜನಗಳ ಸಪೋರ್ಟ್ ಹೆಂಗಿತ್ತು ಲಾಕ್ ಮಾಡಬೇಕಾದ್ರೆ? ಮಾಡ್ತಿದ್ರ ಸಪೋರ್ಟ್ಗಳನ್ನು? ಸಪೋರ್ಟ್ ಮಾಡ್ತಿದ್ರು ಎಲ್ಲ ಜನಗಳು. ಸರ್ ಮತ್ತೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀನಿ ರಕ್ಷಿತರ ಬಗ್ಗೆ? ನಾನು ಹೇಳ್ಬೇಕಂದ್ರೆ ಈಗ ಆಕ್ಚುಲಿ ರಿಯಲ್ ಆಗಿ ನಾವು ರಕ್ಷಿತವನ್ನು ಇವಾಗ ನಾವಂದ್ರೆ ಇಲ್ಲಿರುವಾಗ ಒಂದು 3-4 ವರ್ಷ ನಾವು ನೋಡಿದ್ದೇವೆ ತುಂಬಾ ಹತ್ರದಿಂದ. ಮತ್ತೆ ಇಲ್ಲೇ ಬರ್ತಾ ಇದ್ರು, ತುಂಬಾ ಪರಿಚಯ ಅವರು. ಆದ್ರೆ ನಮ್ಗೆ ಇಷ್ಟು ವರ್ಷದಲ್ಲಿ ಕೂಡ ರಿಯಲ್ ರಕ್ಷಿತ ಅಂದ್ರೆ ಏನು ಅಂತ ನಮಗೆ ಗೊತ್ತಾಗ ಅಂದ್ರೆ ಈಗ ಅಲ್ಲಿ ಏನು ಅವರು ನೇರ ಒಂದು ಟಾಂಗ್ ಕೊಡುದು, ಒಂದು ಮಾತಾಡುದು ಆ ತರ. ಬಟ್ ಇಲ್ಲಿ ಇರುವಾಗ ಅದೆಲ್ಲ ಇರ್ಲಿಲ್ಲ, ಅಂದ್ರೆ ನಮ್ ಜೊತೆ ಒಂದು ಫ್ರೆಂಡ್ಲಿ ಆಗಿ ಆ ತರ. ಬಟ್ ಇವಾಗ ಅದೊಂದು ನಮ್ಗೆ ಏನಂದ್ರೆ ಆ ಒಂದು ಕ್ಯಾರೆಕ್ಟರ್ ನಮ್ಗೆ ಇಲ್ಲಿ ಅದು ಸಿಕ್ಕಿರ್ಲಿಲ್ಲ. ನಮ್ ಜೊತೆ ಎಲ್ಲ ಫ್ರೆಂಡ್ಲಿ ಆಗಿ ಕ್ಲೋಸ್ ಆಗಿ ಕಾಮಿಡಿ ಆಗಿದ್ರು. ಸೊ ಅದು ಈಗ ನಮ್ಗೆ ಒಂದು ರಿಯಲ್ ರಕ್ಷಿತವನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ, ಆ ಒಂದು ಕ್ಯಾರೆಕ್ಟರ್. ಈ ರಕ್ಷಿತ್ ಅವರಿಗೆ ಏನ್ ಇಷ್ಟ? ತುಂಬಾ ಅವ್ರು ಸ್ವಲ್ಪ ತಿನ್ನೋದನ್ನ ಜಾಸ್ತಿ ಇಷ್ಟಪಡ್ತಾರೆ. ಬಂಗುಡೆ ಮೀನು ಇಷ್ಟ. ಇಲ್ಲಿ ಮೀನು ಹೇಗೆ ಅಂದ್ರೆ ಅವ್ರದ್ದು ಕರೆಕ್ಟ್ ಟೈಮಿಂಗ್ಸ್ ಉಂಟು. ಏನಂದ್ರೆ ಅವರು ಬೇರೆ ದಿವಸ ಎಲ್ಲಿಗೆ ಹೋದ್ರು ಅದು ನನ್ನ ಪ್ರಕಾರ ಗುರುವಾರ ಅನ್ಸುತ್ತೆ, ಗುರುವಾರ ಏನು ಇಲ್ಲಿ ಲೈನ್ ಸೇಲ್ಗೆ ಬರ್ತಾರೆ ಮೀನಿನವರು. ಅದು ಅವನದ್ದು ಈ ಹಾರ್ನ್ ಸೌಂಡ್ ಬರುವಾಗ ಸಾಕು. ಇಲ್ಲಿ ಅವ್ರಂದ್ರೆ ಅವ್ರು 10 ನಿಮಿಷ ನಿಲ್ಲಿಕ್ಕೂ ರೆಡಿ. ಅಂದ್ರೆ ಇವರು ಡೆಫಿನೆಟ್ಲಿ ಪರ್ಚೇಸ್ ಮಾಡ್ತಾರೆ ಹಾಗೆ. ಅದು ಖಾಲಿ ಅದ್ರದ್ದೇ ಅವ್ರು ಕೆಲವು ಕಂಟೆಂಟ್ ಮಾಡಿದ್ರು, ಅದ್ರದ್ದೇ ಅವರು ಬರುದು, ಇವ್ರು ಮೀನ್ ತಗೊಳ್ಳೋದು, ಅದ್ರದ್ದೇ ಒಂದು 10-15 ವಿಡಿಯೋ ಇರ್ತಾವ ಅವ್ರ ಚಾನಲ್ ಅಲ್ಲಿ. ಅವ್ರಿಗೆ ಭಾರಿ ಇಷ್ಟ ಬಂಗುಡೆ ಅಂತ. ಮತ್ತೆ ಅವರ ಬ್ಲಾಗ್ಸ್ ಅಲ್ಲಿ ಕೂಡ ನೋಡ್ಬೋದು ಜಾಸ್ತಿಯಾಗಿ ಅವರು ಅಂದ್ರೆ ಈಗ ಎಲ್ಲಿಯಾದ್ರೂ ಲೋಕಲ್ ಹೋಟೆಲಿಗೆ ಹೋಗಿ ಅಲ್ಲಿ ಅದು ಮೀನು ತಿನ್ನೋದು, ಬೇರೆ ಬೇರೆ ಲೋಕಲ್ ಹೋಟೆಲ್ಸಿಗೆಲ್ಲ ಹೋಗಿ ಜಾಸ್ತಿಯಾಗಿ ಅಂತದ್ದೇ ವಿಡಿಯೋಸ್ ಮಾಡ್ತಾ ಇದ್ರು. ಇನ್ನು ರಕ್ಷಿತ್ ಅವರು ಈ ಬಿಗ್ ಬಾಸ್ ವಿನ್ ಆಗ್ಬೇಕಾದ್ರೆ ಅಂದ್ರೆ ವಿನ್ ಆದ್ರೆ ಅವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ, ವಿನ್ ಆಗ್ಲೇಬೇಕು, ಯಾಕೆಂದ್ರೆ ಅವರು ಮೊದಲಿಂದ ಕೂಡ ತುಂಬಾ ಕಷ್ಟಪಟ್ಟು ಮೇಲೆ ಬಂದವರು. ಇವಾಗ ಏನಂದ್ರೆ ಗಿಲ್ಲಿ ಆಗಿರ್ಬೋದು, ಗಿಲ್ಲಿಗೆ ತುಂಬಾ ಜನ ಫ್ಯಾನ್ ಬೇಸ್ ಉಂಟು, ಹೌದಾ. ಅಂದ್ರೆ ಅವರು ಈ ಒಂದು ರಿಯಾಲಿಟಿ ಶೋ ಇಂದ ಜನರಿಗೆ ಪರಿಚಯ ಅಲ್ಲ, ಮೊದಲು ಕೂಡ ಕಾಮಿಡಿ ಶೋಸಿಗೆಲ್ಲ ಮಾಡಿ ಪರಿಚಯ ಎಲ್ಲರಿಗೆ ಕೂಡ ಗೊತ್ತುಂಟು ಗಿಲ್ಲಿಯನ್ನು. ಬಟ್ ರಕ್ಷಿತಾ ಹಾಗೆ ಅಲ್ಲ, ಅವಳು ಯೂಟ್ಯೂಬ್ ಮಾಡಿ ನಮ್ಮ ತುಳುನಾಡಿಗೆಲ್ಲ ಗೊತ್ತಿರ್ಬೋದು, ಮಂಗಳೂರು ಉಡುಪಿ ಎಲ್ಲರಿಗೆ ಗೊತ್ತುಂಟು, ಮಂಗಳೂರು ಉಡುಪಿ ಅವರಿಗೆ ಗೊತ್ತುಂಟು, ಬಾಕಿ ಕನ್ನಡ ಜನತೆಗೆಲ್ಲ ಗೊತ್ತಿಲ್ಲ. ಒಂದ್ ಸೆಕೆಂಡ್, ಕರ್ನಾಟಕದವರಿಗೆಲ್ಲ ಇದು ರಕ್ಷಿತನನ್ನ ಅಷ್ಟು ಪರಿಚಯ ಇಲ್ಲ. ಇವಾಗ ಗಿಲ್ಲಿ ಮೊದಲಿಂದ ಕೂಡ ಫೇಮಸ್, ಬಟ್ ರಕ್ಷಿತಾ ಇತ್ತೀಚೆಗೆ ಫೇಮಸ್ ಎಲ್ಲ ಮನೆ ಮಗಳೇ ಆಗಿ ಬಿಟ್ಟಿದ್ದಾಳೆ. ಸೊ ನನ್ನ ಪ್ರಕಾರ ರಕ್ಷಿತಾ ಗೆಲ್ಬೇಕು. ಅಂದ್ರೆ ರಕ್ಷಿತಾ ಗೆದ್ರೆ ಇನ್ನು ಕೂಡ ಅವರಿಗೆ ಕೆರಿಯರ್ ಬಿಲ್ಡ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಹೌದು. ಮತ್ತೆ ಸರ್ ಈಗ ಅಲ್ಲಿ ನೋಡಿದ್ರೆ ನೀವು ಎಲ್ಲರೂ ಕೂಡ ಬೇರೆ ಬೇರೆ ಸೆಲೆಬ್ರಿಟಿಗಳೇ ಆಲ್ಮೋಸ್ಟ್ ಇದೊಂದು ಅವರಿಗೆಲ್ಲ ಬೇಸ್ ಇತ್ತು. ಅಂದ್ರೆ ಕೆಲವರು ಧಾರಾವಿಂದ ಬಂದಿದ್ದಾರೆ, ಕೆಲವರು ರಿಯಾಲಿಟಿ ಶೋದಿಂದ ಬಂದಿದ್ದಾರೆ, ಕೆಲವರು ಸಿನಿಮಾದಿಂದ ಬಂದಿದ್ದಾರೆ,
ರಕ್ಷಿತಾ ಇವ್ರು ಹೇಳಿದಾಗೆ ಅವರೊಂದು ಲಾಕ್ಸ್ ಮಾಡಿಕೊಂಡು ಯೂಟ್ಯೂಬ್ ಇಂದ ಬಂದವರು, ಅವರು ಆದ್ರೂ ಕೂಡ ಅದನ್ನ ಎದುರಿಸ್ಕೊಂಡು ಅಷ್ಟು ಜನದ ಜೊತೆ ಸರ್ವೇ ಆಗಿ ಇವತ್ತು 100 days ಹತ್ರ ಬರ್ತಾ ಇದೆ. ಇದ್ರ ಬಗ್ಗೆ ನೀವು ಏನಕ್ಕೆ ತಿಳಿಸ್ತೀರಾ? ಅಲ್ಲ, ನಂಗೆ ಆಕ್ಚುಲಿ ಫಸ್ಟಿಗೆ ಅವರು ಹೋಗುವಾಗ ಅವರದ್ದು ಗೇಮಿಂಗ್ ಎಲ್ಲ ನಂಗೆ ಅಂದ್ರೆ ನಾವು ಆ ಥರದ್ದೆಲ್ಲ ಅವರದ್ದು ನೋಡ್ಲೇ ಇರಲಿಲ್ಲ. ಅಂದ್ರೆ ಅಷ್ಟೊಂದು ನಂಗೆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಅಂದ್ರೆ ಅಲ್ಲಿ ಒಳ್ಳೆ ಒಳ್ಳೆ ಸೆಲೆಬ್ರಿಟೀಸ್ ಇದ್ರು, ಅಂದ್ರೆ ಈಗ ಅಶ್ವಿನಿ ಗೌಡ ಆಗಿರ್ಬೋದು, ಅವರೊಂದು 100 ಫಿಲ್ಮಲ್ಲಿ ಇದ್ರು. ಆ ಥರ ತುಂಬ ಜನ ಒಂದು ಒಳ್ಳೆ ಸೆಲೆಬ್ರಿಟೀಸ್ ಇದ್ರು. ಸೊ ಅವರ ಮಿಡ್ಲಲ್ಲಿ ರಕ್ಷಿತಾ ಅವರು ನಂಗೇನು ಅದು ಇದಾಗಲಿಲ್ಲ ಅಷ್ಟು. ಬಟ್ ಇವಾಗ ನೋಡಿದರೆ ಅವರಿಗೆಲ್ಲ ಎಷ್ಟೇ ಫ್ಯಾನ್ ಬೇಸ್ ಇರಲಿ, ಬಟ್ ಈಗ ಜನರು ಎಷ್ಟೋ ಜನರು, ಈಗ ನಾವು ಕೂಡ ಕೆಲವು ಕಡೆ ಎಲ್ಲ ರಿವ್ಯೂಸ್ ತಗೊಳ್ಳಿಕ್ಕೆ ಹೋಗ್ತೇವೆ. ಬಟ್ ಅಲ್ಲಿ ಎಲ್ಲ ನಮಗೆ ರಿವ್ಯೂಸ್ ಹೇಗೆ ಬರುತ್ತೆ ಅಂದರೆ, ನಾವು ನೋಡುತ್ತೆ, ನಾವು ಇಷ್ಟು ಸೀಸನ್ 12, ಈಗ 12ನೇ ಸೀಸನ್ ಬಿಗ್ ಬಾಸ್, ಇಷ್ಟು ಸೀಸನ್ ನಾವು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ. ರಕ್ಷಿತನಿಗೋಸ್ಕರ ನೋಡುದಂತೇನೆ ಎಲ್ಲರೂ ಹೇಳ್ತಿದ್ದಾರೆ ಅಂತ ಹೇಳುವಾಗ ನನಗೆ ಅದೊಂದು ತುಂಬ ಗ್ರೇಟ್ ಅಂತ ಅನ್ಸುತ್ತೆ. ಈಗ ಇನ್ನೊಂದು ಮೇಡಮ್, ಅಶ್ವಿನಿ ಅವರು ಸ್ಟಾರ್ಟಿಂಗ್ ಹೋದಾಗ, ರಕ್ಷಿತಾ ಅವ್ರು ಹೋದಾಗ ತುಂಬಾ ಅಶ್ವಿನಿ ಮತ್ತು ರಕ್ಷಿತಾ ನಡುವೆ ಜಗಳಗಳು ಜಾಸ್ತಿ ಆಯ್ತು. ಈಗ ಅಶ್ವಿನಿ ಅವರು ಮತ್ತೆ ರಕ್ಷಿತಾ ಅವ್ರ ಜೊತೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ವರ್ತಿಸ್ತಾ ಇದ್ರು, ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಾ ಇದೆ ಅವ್ರ ನಡುವೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅಂದರೆ ಅಶ್ವಿನಿ ಅವರಾಗಿರ್ಬೋದು, ಧ್ರುವಂತ್ ಆಗಿರ್ಬೋದು, ಯಾರೇ ಆಗಿರಲಿ, ಫಸ್ಟಿಗೆ ಯಾರು ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರಲಿಲ್ಲ. ಅಂದರೆ ಹೋದ ಕೆಲವೇ ದಿನದಲ್ಲಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರುವುದಿಲ್ಲ. ಇವಾಗ ಏನಾಗಿದೆ ಅಂದರೆ, ಜನಸಂಖ್ಯೆ ಮನೆಯಲ್ಲಿ ಕಮ್ಮಿ ಆದಾಗೆ ಎಲ್ಲರೊಟ್ಟಿಗೂ ಕೂಡ ಕ್ಲೋಸ್ ಇರ್ತಾರೆ. ಅಂದ್ರೆ ನೀವು ಹೇಳುವಂತ ರಕ್ಷಿತಾ ಅವ್ರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಮೊನ್ನೆ ಟಾಸ್ಕ್ ಆದ್ಮೇಲೆ, ಆ ನಂತರದಲ್ಲಿ ಅಶ್ವಿನಿ ಅನಿಸ್ತು ರಕ್ಷಿತಾ ಅವ್ರು ನೇರವಾಗಿ ಹೇಳ್ತಾರೆ ಏನಿದ್ರು ಕೂಡ, ಅದರಿಂದ ಅವರಿಗೆ ಸ್ವಲ್ಪ ಇಂಪ್ರೆಸ್ ಆಗಿ ಅವ್ರ ಜೊತೆ ಫ್ರೆಂಡ್ಶಿಪ್ ಬಿಲ್ಡ್ ಆಗ್ತಿದೆ ಅಂತ ನನ್ಗೆ ಅನಿಸ್ತಿದೆ. ನೀವೇನ್ ಹೇಳ್ತೀರಾ? ನನ್ಗನಿಸೋ ಪ್ರಕಾರ ಇವಾಗ ಅಶ್ವಿನಿ ಅವರು ಹೇಗೆ ಅಂದ್ರೆ, ಅವರ ಕುರಿತಾಗಿ ಅವರ ಬಗ್ಗೆ ಮಾತಾಡಿದ್ರೆ, ಅವರನ್ನು ಸ್ವಲ್ಪ ಎತ್ತಿ ಹಿಡಿದ್ರು ಮಾತಾಡಿದ್ರೆ ಅವರಿಗೆ ಖುಷಿ ಆಗ್ತದೆ ಅಂತ. ಎಲ್ಲಿಯಾದ್ರೂ ಅವರ ಎಗೇನ್ಸ್ಟ್ ಆಗಿ ಏನಾದ್ರೂ ಮಾತಾಡಿದ್ರೆ ಅಲ್ಲಿ ಬ್ರೇಕ್ ಆಗ್ತದೆ ಅಂತ ಅನಿಸ್ತದೆ. ಗಿಲ್ಲಿ ಬಗ್ಗೆ ಏನ್ ಹೇಳಿದ್ರೆ ಇಷ್ಟಪಡ್ತೀರಾ? ಗಿಲ್ಲಿ ಅವರು ಮೊದಲಿಂದ ಕೂಡ ಕಾಮಿಡಿ ಮಾಡಿಕೊಂಡು ಎಲ್ಲ ಬರ್ತಾ ಇದ್ರು. ಬಟ್ ಇವಾಗ ಅವರದೊಂದು ಏನು ಚಾರ್ಮ್ ಏನಿದೆ ಸ್ವಲ್ಪ ಡಲ್ ಆಗ್ತಾ ಇದೆ ಅಂತ ಅನಿಸ್ತದೆ. ಇನ್ ಟಾಪ್ 5 ಯಾರು ಇರ್ಬೋದು ಸರ್ ನಿಮ್ ಪ್ರಕಾರ? ಸರ್ ನನ್ನ ಪ್ರಕಾರ ಯಾರು ಇರ್ಬೇಕು ಹೇಳಿ? ಆಕ್ಚುಲಿ ಗಿಲ್ಲಿ ಅಂತ ಇರ್ತಾರೆ, ರಕ್ಷಿತಾ ಅಂತೂ ಡೆಫಿನೆಟ್ಲಿ ಇರ್ತಾರೆ. ಸೊ ಅವರನ್ನು ಬಿಟ್ಟರೆ ರಘು ಸರ್ ಇರ್ಬೋದು, ಮತ್ತೆ ಕಾವ್ಯ ಧನುಷ್. ಇನ್ನು ರಘು ಮತ್ತೆ ರಕ್ಷಿತಾ ಅವ್ರದ್ದು ಅಣ್ಣ ತಂಗಿ ಬಾಂಡಿಂಗ್ ತರ ಇದೆ. ರಘು ಎಲ್ಲಾ ಕಡೆ ರಕ್ಷಿತನ ಡಿಫೆಂಡ್ ಮಾಡ್ತಾ ಇದಾರೆ, ಸ್ವಲ್ಪ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅಂತ ಅನಿಸ್ತದೆ ಅಲ್ವಾ? ಏನಾದ್ರು ಬಾಂಡಿಂಗ್? ಇಲ್ಲ, ನಮಗೆ ಕೂಡ ಹಾಗೇನೆ ಅನ್ಸುತ್ತೆ. ಅಂದ್ರೆ ಅವರು ಒಂಥರ ಆತರ ತುಂಬಾ ಕ್ಲೋಸ್ ಇದ್ದಾರೆ ಇಬ್ರು ಕೂಡ. ರಕ್ಷಿತಾ ತುಂಬಾ ಆಕ್ಚುಲಿ ರೆಸ್ಪೆಕ್ಟ್ ಮಾಡ್ತಾರೆ ರಘು ಸರ್ ಅನ್ನ. ಮತ್ತೆ ಈಗ ಸ್ಟಾರ್ಟಿಂಗ್ ರಕ್ಷಿತಾ ಇದು ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ರಕ್ಷಿತಾ ಅವರನ್ನು ಸ್ಟಾರ್ಟಿಂಗ್ ಹೊರಗಡೆ ಕಳಿಸ್ತಾರೆ, ನೀವು ಔಟ್ ಅಂತ ಹೇಳಿ. ಅವಾಗ ನಿಮಗೆ ಬೇಜಾರಾಗಿತ್ತು? ನಮಗೆ ಬೇಜಾರಲ್ಲ, ನಾವು ಇಲ್ಲಿ ಎಂತ ಮಾಡಿದೇವೆ ಅಂದ್ರೆ, ನಮ್ಗೆ ಇಲ್ಲಿ ಅಷ್ಟು ಕೋಪ ಬಂದಿದೆ. ಇಲ್ಲಿ ನಮ್ಗೆ ಕೋಪ ಬಂದು ನಾವು ಇಡೀ ಪಡುಬಿದ್ರಿಯಲ್ಲಿ, ಇಡೀ ಪಡುಬಿದ್ರಿ ಪೇಟೆಗೆ ಫುಲ್ ನಾವು ಒಂದು 100-150 ಜನರನ್ನ ನಾವು ರಿವ್ಯೂಸ್ ತಕೊಂಡಿದ್ದೇವೆ ಇಲ್ಲಿ ವಿಡಿಯೋದಲ್ಲಿ. ರಿವ್ಯೂಸ್ ತಕೊಂಡು ಅಂದ್ರೆ ನಮ್ಗೆ ಕೂಡ ಅಷ್ಟು ಬೇಜಾರಾಗಿದೆ. ಅಂದ್ರೆ ಅಷ್ಟು ಇದಿದ್ರೆ ಕರ್ಸುದು ಯಾಕೆ, ಅದು ಆತರ ನಾವು ಫುಲ್ ಇಲ್ಲಿ ಪಡುಬಿದ್ರಲ್ಲಿ ರಿವ್ಯೂಸ್ ಎಲ್ಲ ತಕೊಂಡು, ಅದೇ ನಮ್ಗೆ ತುಂಬಾ ಬೇಜಾರಾಗಿತ್ತು ಇದು ಮಾಡಿದ್ದು, ಅವರನ್ನು ಹೊರಗೆ ಕಳಿಸಿದ್ದು, ಪುನಃ ಒಳಗೆ ಅದು ಒಂದು ದಿನಕ್ಕೋಸ್ಕರ ಅವರನ್ನು ಕಳಿಸಿ ಇಲ್ಲಿಂದ ಅಲ್ಲಿ ತನಕ ಕರೆಸಿ ಮತ್ತೆ ಅವಮಾನ ಯಾಕೆ ಮಾಡ್ಬೇಕು? ಹೌದಲ್ವಾ? ಒಂದು ದಿನಕ್ಕೋಸ್ಕರ ಬಂದು, ಅದು ಕೂಡ ಜನರ ವೋಟ್ ಪ್ರಕಾರ ಅವರು ಹೊರಗೆ ಹೋದದಲ್ಲ. ಇವರೇ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡು ಯಾರು ಬೇಡ ಅವರನ್ನು ಹೊರಗೆ ಹಾಕಿದ್ದು. ಸೊ ಅದು ಆ ತರ ಅವಮಾನ ಮಾಡ್ಬೇಕಂದ್ರೆ ಯಾಕೆ ಅವರು ಕರೆಸ್ಬೇಕಿದ್ದು ಬಿಗ್ ಬಾಸ್ನವರು ಅಂತ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಇನ್ನೊಂದು ಮೇಡಮ್, ನೀವು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಲಾಕ್ಸ್ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ಯಾಕಂದ್ರೆ ರಕ್ಷಿತ್ ಈಗ ಬಿಗ್ ಬಾಸ್ ಈಗ ಸ್ವಲ್ಪ ಸೆಲೆಬ್ರಿಟಿ, ಅವರು ಹೇಳಿದ್ರೆ ಸೆಲೆಬ್ರಿಟಿ, ಈಗ ಸೆಲೆಬ್ರಿಟಿ ಜೊತೆ ನೀವು ಲಾಕ್ಸ್ ಮಾಡಿದ್ದೀರಾ, ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಹೆಮ್ಮೆ ಇದೆ. ನಾನು ಆಕ್ಚುಲಿ ಯಾವತ್ತು ಇವ್ರ ಹತ್ರ ಹೇಳಿದೆ, ನಾವು ಇಲ್ಲಿ ಆಕ್ಚುಲಿ ತೋಟದಲ್ಲಿ ಎಲ್ಲ ನೈಟ್ ಎಲ್ಲ ನಾವು ಮಿಡ್ ನೈಟ್ ಎಲ್ಲ ನಾವು ಕೆಲವು ಅಡುಗೆ ಎಲ್ಲ ಮಾಡುದು, ಲಾಗ್ 12 o'clock ಎಲ್ಲ ಇದು ಮಾಡುದು, ಒಂದು ಆತರ ಎಲ್ಲ ನಾವು ಗಮ್ಮತ್ ಮಾಡ್ತಾ ಇದ್ದಿಲ್ವಿ, ರೆಸಿಪಿ ಎಲ್ಲ 12 ಗಂಟೆ ರಾತ್ರಿಗೆಲ್ಲ. ಸೊ ಹಾಗೆ ಅದೇ ನಾನು ಯಾವತ್ತು ಹೇಳ್ತಿರ್ತೇನೆ ಇವ್ರ ಹತ್ರ, ಅಂದ್ರೆ ಹೀಗೆ ಅಂದ್ರೆ ನಮ್ಮ ಚಾನಲ್ ನಾವು ಕೆಲವು ನಮ್ಮದು ಹಿಂದಿನದ್ದು ವಿಡಿಯೋಸ್ ನೋಡುವಾಗ ನಾನು ಹೇಳುದು ಇವ್ರ ಹತ್ರ,
ನಾನು ಇವ್ರ ಹತ್ರ ಹೇಳುದು ಹೇಗಿದ್ವಿ ನಾವೆಲ್ಲ, ಈಗ ಒಬ್ರಿಲ್ಲ ಮಿಸ್ಸಿಂಗ್ ಅಂತ. ಹಾಗೆ ಈಗ ಕೊನೆಯದಾಗಿ ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಮ್ಮ ವೀಕ್ಷಕರಿಗೆ? ರಕ್ಷಿತಾ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ. ಅವರನ್ನು ಈ ಸತಿ ನಾವು ಫಸ್ಟಿಗೆ ಶ್ರುತಿ ಮೇಡಮ್ ಅವರು ಒಂದು ಲೇಡೀಸ್ ಅಂತ ತಗೊಳ್ಳುವಾಗ ಅವರೊಬ್ಬರು ವಿನ್ ಆಗಿದ್ರು. ಈ ಸತಿ ನಾವು ಎಲ್ಲರೂ ಸಪೋರ್ಟ್ ಮಾಡಿ ರಕ್ಷಿತಾನನ್ನು ಈ ಸತಿ ಗೆಲ್ಲಿಸುವ. ನಾವು ನೀವೇನು ಹೇಳ್ತೀರಿ ಮೇಡಮ್? ಹೌದು, ಎಲ್ಲರೂ ಕೂಡ ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಈ ನಮ್ಮ ಮಂಗಳೂರು ಉಡುಪಿಯವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಇನ್ನು ಕೂಡ ಕರ್ನಾಟಕ ಜನರು ಫುಲ್ ಸಪೋರ್ಟ್ ಮಾಡಬೇಕು, ಆದ್ರೆ ಮಾತ್ರ ರಕ್ಷಿತಾ ಅವರು ವಿನ್ ಆಗ್ಲಿಕ್ಕೆ ಆಗ್ತದೆ. ಸೊ ಎಲ್ಲರೂ ಕೂಡ ಅವರು ನಾಮಿನೇಟ್ ಆದಾಗೆಲ್ಲ ವೋಟ್ ಮಾಡಿ ಅವರನ್ನು ಸೇವ್ ಮಾಡಿ ವಿನ್ ಮಾಡಿಸಿ ಅಂತ ಕೇಳ್ಕೊಳ್ತೇನೆ. ಇನ್ನು ನಾನು ನೋಡ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಜಯೇಶ್ ಅವರು ತುಂಬಾ ರಕ್ಷಿತಾ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು, ಜಯೇಶ್ ಅವರು ಹೌದು, ಎನಿ ಟೈಮ್ ಒಂದು ಶಾರ್ಟ್ಸ್ ಮಾಡಿ ಹಾಕ್ತಾ ಇರ್ತಾರೆ. ಅವರು ಖಾಲಿ, ನನ್ನ ಪ್ರಕಾರ ಅವರು ಖಾಲಿ ರಕ್ಷಿತನದ್ದು ಮಾತ್ರ ವಿಡಿಯೋ ಮಾಡ್ತಾರೆ, ಬೇರೆ ಯಾರ್ದು ಮಾಡಲ್ಲ ಅವರು. ಸೊ ಅದೇ ಅವರಿಗೆ ಏನು ಪರ್ಸನಲ್ ಫೀಲ್ ಆಗುತ್ತೆ ರಕ್ಷಿತನ್ ಬಗ್ಗೆ, ಅದನ್ನು ಅವರು ರಿಯಲ್ ಆಗಿ ಮಾಡ್ತಾ ಇದ್ದಾರೆ. ಬಟ್ ನಾನು ಕೂಡ ಅವರದ್ದು ಗಮನಿಸ್ತೇನೆ, ಬಾರಿ ತುಂಬಾ ಒಳ್ಳೆ ಆಗ್ತದೆ. ಇದು ತುಂಬಾ ಯೂಟ್ಯೂಬ್ ಚಾನಲ್ಗಳಿದೆ, ತುಂಬಾ ಬ್ಲಾಗರ್ಸ್ಗಳಿದ್ದಾರೆ. ಅವ್ರ ಹತ್ರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಕ್ಷಿತನಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು? ಅವರು ಎಲ್ಲರೂ ಕೂಡ ರಕ್ಷಿತನಿಗೋಸ್ಕರ ಸ್ವಲ್ಪ ಪಬ್ಲಿಸಿಟಿ ಮಾಡಬೇಕು, ವೋಟ್ ಮಾಡುವ ಹಾಗೆ ಕೇಳ್ಕೊಳ್ಬೇಕು. ಬಟ್ ಯಾರು ಇಲ್ಲಿ ತನಕ ನಾನು ನೋಡಿದ ಪ್ರಕಾರ ಅಷ್ಟಾಗಿ ಯಾರು ರಕ್ಷಿತನ ಪರವಾಗಿ ಅಷ್ಟೊಂದು, ಈಗ ನಮ್ದು ಮಂಗಳೂರು ಉಡುಪಿಯಲ್ಲಿ ತುಂಬಾ ಜನ ಇದ್ದಾರೆ ಯೂಟ್ಯೂಬರ್ಸ್. ಬಟ್ ಅದೇ ನಾವೀಗ ಗಿಲ್ಲಿ ಅಂತ ತಗೊಳ್ಳುವಾಗ ಎಲ್ಲರಿಗೆ ಬಿಗ್ ಬಾಸ್ ವಿನ್ನರ್ ಯಾರು? ಗಿಲ್ಲಿ. ಯಾಕೆಂದ್ರೆ ರೀಸನ್ ಇದೆ, ಯಾಕಂದ್ರೆ ಎಲ್ಲ ಆಚೆ ನಾವು ಔಟ್ಸೈಡ್ ತಕೊಂಡ್ರೆ ಎಲ್ಲರೂ ಗಿಲ್ಲಿ ಅದು ಕಂಟೆಂಟ್ ಮಾಡ್ತಾರೆ, ಗಿಲ್ಲಿಗೆ ಒಂದು ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಅದನ್ನು ಪಬ್ಲಿಷ್ ಮಾಡ್ತಿದ್ದಾರೆ, ತುಂಬಾ ಕಡೆ ಹರಡ್ತಿದ್ದಾರೆ. ಸೊ ಅದೇ ನಮ್ಮಲ್ಲಿ ಬರುವಾಗ ಇಲ್ಲಿ ಯಾರೇ ಒಬ್ಬ ಯೂಟ್ಯೂಬರ್ಸ್ ಆಗಲಿ ಅವರ ಜೊತೆ ಇರುವ ಫಾಲೋವರ್ಸಿಗಾದ್ರೂ ಅಟ್ಲೀಸ್ಟ್ ಒಂದು ಸಪೋರ್ಟ್ ಮಾಡ್ಲಿಕ್ಕೆ, ವೋಟ್ ಮಾಡ್ಲಿಕ್ಕೆ ಒಂದು ಹೇಳಿದ್ರೆ ರಕ್ಷಿತನಿಗೆ ಅದು ತುಂಬಾ ಹೆಲ್ಪ್ ಆಗ್ಬಹುದು ಅಂತ ನನ್ನ ಅನಿಸಿಕೆ. ಅದೇ ತುಳುನಾಡಿನವರು ಎಲ್ಲ ಮಾಡ್ತಿದ್ದಾರೆ. ಇಡೀ ಕರ್ನಾಟಕದ ರಕ್ಷಿತೆಗೆ ಇಂಡೈರೆಕ್ಟ್ ಆಗಿ ಕೂಡ ಡೈರೆಕ್ಟ್ ಆಗಿ ಒಂದಷ್ಟು ಜನ ಸಪೋರ್ಟ್ ಮಾಡ್ತಾರೆ. ಇನ್ನು ಕೂಡ ನೀವು ಸಪೋರ್ಟ್ ಬೇಕಂತ ಹೇಳೋದು. ಹೌದು, ಯಾಕಂದ್ರೆ ಈಗ ಫೈನಲ್ ಅಂತ ಬರ್ತಾರೆ. ಅದೇ ಯಾಕೆಂದ್ರೆ ನಾನು ಹೇಳುದು, ಈಗ ರಕ್ಷಿತಾ ಒಂದು ಅವರು ಬಿಗ್ ಬಾಸ್ ಹೋಗ್ಲಿಕ್ಕೆ ರೀಸನ್ ಯೂಟ್ಯೂಬ್, ಅವರೊಂದು ಬ್ಲಾಗರ್. ಸೊ ಹಾಗೇನೆ ಅವರಿಗೆ ಈಗ ಸಪೋರ್ಟ್ ಬೇಕಾದದ್ದು ಯೂಟ್ಯೂಬರ್ಸ್ನವರಿಂದಾನೆ ಮೇಯ್ನ್ ಆಗಿ, ಫಸ್ಟ್ ಆಗಿ. ಸೊ ಅದಕ್ಕೆ ನಾನು ಹೇಳುದು, ಇಲ್ಲಿ ಯಾರು ಅಂಥದ್ದೊಂದು ಏನೋ ಒಂದು ಎತ್ತಿ ಕಾಣ್ತಾ ಇಲ್ಲ ಅವರ ಕಡೆಯಿಂದ. ಸೊ ಅದಕ್ಕೆ ಅವರು ಅವರೆಲ್ಲ ಇನ್ನಷ್ಟು ಅವರ ಫಾಲೋವರ್ಸಿಗೆ ಒಂದು ವೋಟ್ ಮಾಡ್ಲಿಕ್ಕೆ ಹೇಳಿ, ಸಪೋರ್ಟ್ ಮಾಡ್ಲಿಕ್ಕೆ ಹೇಳಿದ್ರೆ ಅದೆಲ್ಲ ಇನ್ನೂ ತುಂಬಾ ಹೆಲ್ಪ್ ಆಗ್ಬಹುದು ಅಂತ. ಇನ್ನು ರಕ್ಷಿತಾ ಬಿಗ್ ಬಾಸ್ ಇಂದ ಬಂದ್ಮೇಲೆ ನೀವೆಲ್ಲ ಒಟ್ಟು ಸೇರಿ ಮತ್ತೆ ಲಾಕ್ ಮಾಡ್ತೀರಾ? ಅವ್ರು ಸಿಕ್ಕಿದ್ರೆ ಆಯ್ತು. ಅಂದ್ರೆ ಇನ್ನು ಬಿಗ್ ಬಾಸ್ ಇಂದ ಬಂದ್ಮೇಲೆ ಅವರು ಇಲ್ಲಿ ಬಂದಾಗ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಬೋದು. ಫ್ರೆಂಡ್ಸ್ ತುಯ್ಯರತ ಇನ್ನು ಎಂಕಲ್ ಇಲ್ಲಾಗ ಆಕ್ಚುಲಿ ಕರ್ನಾಟಕ ವೈಬ್ಸ್ ಪಂಪಿನ ಒಂಜಿ ಚಾನಲ್ ದಕುಲು ಇಲ್ಲ ಬೈದಿತ್ತೇರು, ನಮ್ಮನೆ ಊರ್ ದಕುಲು ಎಂಕ್ ಮಸ್ತ್ ಖುಷಿ ಆಂಡ್. ಸೊ ನೆತ್ತರು ದುಂಬುಲ ಬೈದಿತ್ತೇರು, ಬಟ್ ಅಕುಲ್ ಪೂರ ಒಂಚೂರು ಹಾಸನ ಬೆಂಗಳೂರು ಅಂಚಿದಕುಲು. ಬಟ್ ಒಂದು ನಮ್ಮನೆ ಊರ್ ದಕುಲು ನಮ್ಮ ಒಂಜಿ ರಕ್ಷಿತಾಗ ಸಪೋರ್ಟ್ ಮಲ್ಪುನ ತುಂಡ ಮಸ್ತ್ ಒಂಜಿ ಹೆಮ್ಮೆ ಹಾಕೊಂಡು ಅಂಚೆನೆ ಯಾನು ಒಂಜಿ ಬನ್ಪಿಂದಾದ ಪಂಡ ಏರ್ಲ ಇತ್ತೆ ಆಂಡ್ ದಿನ ಕೈತೋಲ್ ಬತ್ತನ್ನ ಏರ್ಲ ಸೈಲೆಂಟ್ ಅಂತ ಕುಳ್ಳರೆ ಪೋಡ್ಚಿ ಇತ್ತೆ ರಕ್ಷಿತ ಏರ್ ಆರೊಂಜಿ ದಾದ ಬಂದಾರ ನೆಕ್ ಪೋಯಿನ್ ಬಲ್ಲೆ ಬಿಗ್ ಬಾಸ್ ಆರೊಂಜಿ ಯೂಟ್ಯೂಬರ್ ಆದ ಬಿಗ್ ಬಾಸ್ ಪೋಯಿನಿ ಅಂಚ ದಾರಿಗೆ ಸಪೋರ್ಟ್ ಏರ್ ಮಲ್ಪೋಡು. ನಮ್ಮ ಅಂಚಿನ ಮಾತ ಯೂಟ್ಯೂಬರ್ಸ್ ನಕುಲ್ ಸಪೋರ್ಟ್ ಮಲ್ಪೋಡು ದಾಯ ಪಂಡ ನಮ್ಮ ಯೂಟ್ಯೂಬರ್ಸ್ ಅವರ ರೀಸನ್ ಏರ್ ನಮ್ಮ ಮಾತ ಒಂಜಿ ಫ್ಯಾನ್ಸ್ ನಕುಲ್ ಸಪೋರ್ಟ್ ಮಲ್ತಿನ ಆತರ ನಮ್ಮ ಒಂಜಿ ಯೂಟ್ಯೂಬರ್ಸ್ ಆಪ ಅಂಚನೆ ಆರೊಂಜಿ ಯೂಟ್ಯೂಬರ್ ಆದ ಅಡೆ ಬಿಗ್ ಬಾಸ್ ಪೋಯ್ ಬೊಕ್ಕ ಅರೆಗ್ ಸಪೋರ್ಟ್ ಮಲ್ಪೋಡು ಏರ್ ನಮ್ಮ ಯೂಟ್ಯೂಬರ್ಸ್. ನಮ್ಮ ಕುಡ್ಲ ಆವಡ್ ಉಡುಪಿ ಆವಡ್ ಎತ್ತೋ ಜನ ಉಲ್ಲೇರು ಯೂಟ್ಯೂಬರ್ಸ್ ನಕುಲು. ಸೊ ದಾದ ಮಲ್ತೊಂದುಲ್ಲಾರು ಯಾನ್ಕೇನನು ಒಂಜೆ ನಿಕುಲು ಅಟ್ಲೀಸ್ಟ್ ಬೇತೆ ದಾಲ ಮಲ್ಪೊಡ್ಚಿ ನಿಕ್ಕಲ್ನ ಸಬ್ಸ್ಕ್ರೈಬರ್ಸ್ ನಕಲೆಗ್ ಅಟ್ಲೀಸ್ಟ್ ಆರೆಗೊಂಜಿ ಸಪೋರ್ಟ್ ಮಲ್ಪಾಡು, ಆರೆಗೊಂಜಿ ವೋಟ್ ಪಾಡ್ರೆ ಬನ್ಲೆ ಅರೇನು ಈ ಸತಿ ಒಂಜಿ ನಮ್ಮ ಗೆಂದನ ಮುಟ ಬುಡ್ರೆ ಬಲ್ಲಿ ಆ ಒಂಜಿ ನಮ್ಮ ಛಲ ಮಾತೆರಡಲ ಆ ಒಂಜಿ ನಮ್ಮ ಛಲ ಇಪ್ಪಾಡು ನಮ್ಮಟ. ಸೊ ಅಂಚೆ ಪನೊಂದು ಇನ್ನಿತ ವಿಡಿಯೋ ಎಂಕುಲು ಎಂಡ್ ಮಲ್ತೊಂದುಲ್ಲ. ಸೊ ರಾಮ್ ರಾಮ್.